ನರಸಿಂಹೋ ಕಿಲಾಜ್ಞಾನ ಮತಧ್ವಾಂತ ದಿವಾಕರಃ ಜಯತ್ಯಮಿತ ಸುಜ್ಞಾನ ಸುಖಶಕ್ತಿ ಪಯೋನಿಧಿ. ಇವತ್ತು ನರಸಿಂಹ ಜಯಂತಿ. ನರಸಿಂಹದೇವರು ಹುಟ್ಟಿದಂತಹ ವಿಶೇಷ ದಿವಸ. ನರಸಿಂಹದೇವರ ಒಂದು ಕೃಪಾ ಕಟಾಕ್ಷ ಹೇಗೆ ಅಂತೇಳಿದರೆ, ಶಿಷ್ಟರ ರಕ್ಷಣೆ, ದುಷ್ಟರ ನಿಗ್ರಹ. ಆದ್ದರಿಂದ ದುಷ್ಟರನ್ನು ನಿಗ್ರಹ ಮಾಡುವಂತಹ ದಿವಸದಲ್ಲಿ ಶಿಷ್ಟರು ರಕ್ಷಣೆ ಸ್ವಾಭಾವಿಕ ಆಗ್ತಾರೆ. ಯಾಕಂತೇಳಿದರೆ ಇವತ್ತು ದೇಶದಲ್ಲಿ ಕೂಡ ತುಂಬ ಗೊಂದಲ ಎಬ್ಬಿದೆ. ಅಂತಹ ಸಂದರ್ಭದಲ್ಲಿ ದೇಶ ಸಂರಕ್ಷಣೆ ಆಗಬೇಕಾದ್ರೆ ದುಷ್ಟರ ನಿಗ್ರಹ ಆಗಲೇಬೇಕು, ಶಿಷ್ಟರ ರಕ್ಷಣೆ ಆಗಲೇಬೇಕು. ಅಂತಹ ಒಳ್ಳೆಯ ದಿವಸದಲ್ಲಿ ದಿನಕರರು ಉಪ್ಪಿನಂಗಡಿಗೆ ಬಂದು, ಉಪ್ಪಿನಂಗಡಿಯಲ್ಲಿ ಒಂದು ಹೊಸ ಉದ್ದಿಮೆ, ಆಹಾರ ಪದಾರ್ಥವನ್ನು ಕೊಡುವತಕ್ಕಂತಹ ಒಂದು ಸಂಸ್ಥೆ. ಯಾವಾಗಲೂ ಮನುಷ್ಯನಿಗೆ ತೃಪ್ತಿ ಆಗುವುದು ಯಾವಾಗ ಅಂತೇಳಿದ್ರೆ, ಹೊಟ್ಟೆ ತುಂಬಿದಾಗ ಮಾತ್ರ ತೃಪ್ತಿ ಆಗೋದು. ಬಾಕಿ ಯಾವ ಸಂದರ್ಭದಲ್ಲಿ ಕೂಡ ಅವ ಕೊನೆಗೆ ಸ್ವಲ್ಪ ಅದು ಇದ್ದರೆ ಆಗ್ಬೋದು ಅಂತ ಹೇಳುವಂತಹ ಮಾತು. ಆದರೆ ಅಶನ ಅಂತೇಳಿದ್ರೆ ಆಹಾರ ಪದಾರ್ಥವನ್ನು ಸ್ವೀಕರಿಸುವ ಸಂದರ್ಭದಲ್ಲಿ ಮನುಷ್ಯನಿಗೆ ತೃಪ್ತಿ ವಾಕ್ಯ ಬರ್ತದೆ, ಸಾಕು ಅಂತ ಹೇಳ್ತಾನೆ. ಆ ಸಾಕು ಅಂತ ಹೇಳುವಂತಹ ವಾಕ್ಯ ಬಂದರೆ ಆ ಸ್ಥಳಕ್ಕೆ ಪೂರ್ಣ ಅನುಗ್ರಹ. ಅದು ಯಾರೇ ಆಗಲಿ, ಒಂದು ಸಣ್ಣ ಮಗುವಾಗಲಿ ಅಥವಾ ಒಂದು ಮನುಷ್ಯ ಆಗಲಿ ಅಥವಾ ಸ್ತ್ರೀಯರಾಗಲಿ ಬ್ರಾಹ್ಮಣರಾಗಲಿ ಯಾರೇ ಆಗಲಿ, ಒಂದು ವ್ಯಕ್ತಿ ಹೊಟ್ಟೆ ತುಂಬ ತಿಂದು ತೃಪ್ತಿ ವಾಕ್ಯವನ್ನು, ನನಗೆ ಮನಸ್ಸಿಗೆ ತೃಪ್ತಿ ಆಯಿತು ಅಂತ ಒಂದು ವಾಕ್ಯವನ್ನು ಹೇಳಿದರೆ ಸಾಕು, ಆ ಕ್ಷೇತ್ರ, ಆ ಸ್ಥಳ ಸ್ವಾಭಾವಿಕವಾಗಿ ಅಭಿವೃದ್ಧಿ ಆಗ್ತದೆ ಅಂತೇಳಿ ಶಾಸ್ತ್ರ ಹೇಳ್ತದೆ. ಆದ್ದರಿಂದ ವಿಶೇಷವಾಗಿ ಇವತ್ತಿನ ದಿವಸದಲ್ಲಿ ಮಾಡಿರತಕ್ಕಂತಹ ಆ ಹೊಸ ಉದ್ದಿಮೆ ವ್ಯಾಪಾರ ಕೇಂದ್ರವನ್ನು ದೇವರು ವಿಶೇಷವಾಗಿ ಏಕಾದಶ ಅಂತೇಳಿದ್ರೆ ಇವತ್ತು 11ನೇ ತಾರೀಕು. 11 ಅಂತ ಹೇಳೋದು ಲಾಭದಾಯಕ. ಗ್ರಹದಲ್ಲಿ 12 ರಾಶಿಗಳು ಅಂತ ಹೇಳಿ 12 ರಾಶಿಗಳಿರ್ತವೆ. ಈ 12 ರಾಶಿಗಳಲ್ಲಿ ಎಲ್ಲ ಗ್ರಹರು ಏಕಾದಶದಲ್ಲಿ ಬಂದು ನಿಲ್ಲಿ ಅಂತ ಹೇಳಿ ಜ್ಯೋತಿಷ್ಶಾಸ್ತ್ರ ಹೇಳ್ತದೆ. ಆವಾಗ ಏಕಾದಶದಲ್ಲಿ ಬಂದರೆ ಲಾಭಸ್ಥಾನ ಅಂತ ಲೆಕ್ಕ. ಆದ್ದರಿಂದ ನಮಗೆ ಮಾಡಿದಕ್ಕಂತಹ ವ್ಯಾಪಾರದಲ್ಲಿ ವಿಶೇಷ ಲಾಭ ಬೇಕು ಅಂತಿಲ್ಲ. ಆ ವ್ಯಾಪಾರವನ್ನು ನಡೆಸುವಂತಹ ಚಾಕಚಕ್ಯತೆಯನ್ನು ಕೊಡುವಂಥಷ್ಟು ಲಾಭ ಇದ್ದರೆ ಸಾಕು. ಆದ್ದರಿಂದ ದೇವರು ಈ ಸಂಸ್ಥೆಯಿಂದ ಅವರಿಗೆ ಕೈ ಹಿಡಿದು ಆ ಮಹಾಗಣಪತ್ಯಾದಿ, ಆ ಸಹಸ್ರಲಿಂಗೇಶ್ವರ, ಮಹಾಕಾಳಿ, ಮಹಾಗಣಪತಿ ದೇವರದು, ಹಾಗೆ ಅವರು ಆರಾಧನೆ ಮಾಡತಕ್ಕಂತಹ ಅವರ ಮನೆಯ ಕುಟುಂಬದ ಕುಲದೇವರು, ಗ್ರಾಮದೇವರು, ದೇವದೇವರು ಹಾಗೂ ಗುರು ಹಿರಿಯರ ಪೂರ್ಣಾಶೀರ್ವಾದ ಇದ್ದು ಈ ಸಂಸ್ಥೆಯನ್ನು ಹುಣ್ಣಿಮೆಯ ಚಂದ್ರ ಹೇಗೆ ವೃದ್ಧಿಯಾಗಿಕೊಂಡು ಹೋಗ್ತಾನೋ ಅದೇ ರೀತಿಯಲ್ಲಿ ಆ ಚಂದ್ರಾರ್ಕವಾಗಿ ವಂಶಾಭಿವೃದ್ಧಿ ಮಾಡಿಕೊಟ್ಟು ದೇವರು ಒಳ್ಳೆಯದು ಮಾಡಿ ನಡೆಸಲಿ ಅಂತೇಳಿ ನಾವು ನಮ್ಮ ಇಷ್ಟಾರ್ಥ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಸಹಸ್ರಲಿಂಗೇಶ್ವರ ದೇವರಲ್ಲಿ, ಮಹಾಕಾಳಿ ಅಮ್ಮನವರಲ್ಲಿ, ಲಕ್ಷ್ಮೀ ವೆಂಕಟರಮಣ ಹಾಗೂ ಮಹಾಗಣಪತಿ ದೇವರನ್ನು ಪ್ರಾರ್ಥಿಸುತ್ತಾ, ನರಸಿಂಹ ಜಯಂತಿಯ ಈ ಶುಭ ದಿನದಿಂದ ಪ್ರಾರಂಭಗೊಂಡಿರುವ ಈ ಸಂಸ್ಥೆಯು ಇನ್ನೂ ಹೆಚ್ಚಿನ ಸಂಸ್ಥೆಯನ್ನು ತೆರೆಯುವಂತಾಗಿ ಹೆಸರುವಾಸಿಯಾಗಲಿ ಎಂದು ಹಾರೈಸುತ್ತೇವೆ. ಸಂಸ್ಥೆಯಿಂದ ಫಸ್ಟ್ ಒಂದು ಸ್ಟಾರ್ಟ್ ಮಲ್ಪನಾಗ್ತದೆ. ಉಪ್ಪಿನಂಗಡಿ ಒಂದು ಡ್ರೀಮ್ ಹೆವೆನ್ ಬಂದು ಕೇಕ್ಸ್ ಆ್ಯಂಡ್ ಕೆಫೆ, ಪ್ಯೂರ್ ವೆಜ್ ಇದ್ದಾನೆ. ಲೈಕ್ ನಾನ್ ವೆಜ್ ಅವು ಬರೋದಲ್ಲ, ಪ್ಯೂರ್ ವೆಜ್ ಬರ್ಪುಂಡು. ವೆರೈಟಿದ ಕೇಕ್ಸ್ ಬರ್ಪುಂಡು, ಒಕ್ಕ ಐಸ್ ಕ್ರೀಮು, ಜ್ಯೂಸು, ಬರ್ಗರ್, ಸ್ಯಾಂಡ್ವಿಜ್ ಪೂರ ವೆರೈಟಿ ಬರೋದಿಲ್ಲ. ಒಂಜಿ 2 ದಿನ ಆಫರ್ ಬಿಡ್ತೆ ಎಂಗುಲು. ಬೈ 1 get 1 ಪೇಸ್ಟ್ರೀಸ್, ఒక ½ kg ಕೇಕ್ಸ್ ದೆತೊಂಡ 2 ಬ್ರೌನೀಸ್ ಫ್ರೀ ಉಂಡು, ఒక ಚಕೋಲಾ ಉಂಡು, ಬೈ 1 get 1 ಅವಲ.
ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ